ಕಳೆದ ಕೆಲವು ವರ್ಷಗಳಿಂದ ಹಿಂದಿ ಡಬ್ಬಿಂಗ್ ರೈಟ್ಸ್ ಅನ್ನೋದು ಕನ್ನಡವು ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾಗಳ ಪಾಲಿಗೆ ವರವಾಗಿದೆ. ಶಿವಣ್ಣ, ದರ್ಶನ್, ಸುದೀಪ್, ಗೋಲ್ಡನ್ ಸ್ಟಾರ್ ಗಣೇಶ್, ಪುನೀತ್, ಯಶ್ ಹೀಗೆ ಒಂದಿಷ್ಟು ನಟರ ನಟನೆಯ ಚಿತ್ರಗಳು ಬಿಡುಗಡೆಗೂ ಮುನ್ನವೇ ಒಳ್ಳೆ ರೇಟಿಗೆ ಸೇಲ್ ಆಗ್ತಿದೆ. ಒಳ್ಳೆಯ ಫೈಟ್ಗಳಿರುವ ಆಕ್ಷನ್ ಸಿನಿಮಾಗಳಂತೂ ಉತ್ತಮ ಬೆಲೆಗೆ ಬಿಕರಿಯಾಗ್ತಿದೆ. ಈ ಕಾರಣಕ್ಕೆ ತಲೆ ಬುಡವಿಲ್ಲದ ಕಥೆಯನ್ನು ಮಾಡಿಕೊಂಡು 3 ಫೈಟು 2 ಚೇಸಿಂಗ್ಗಳನ್ನು ತುರುಕಿ ವ್ಯಾಪಾರ ಮಾಡಲು ಹೋದವರೆಲ್ಲ ದುಬುಕ್ಕನೆ ದಬಾಕೊಂಡಿದ್ದಾರೆ. ಏಕೆಂದ್ರೆ ಚೇಸಿಂಗ್ ಮತ್ತು ಗನ್ ಶೂಟ್ ಇರುವ ಫೈಟ್ಗಳನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ವಂತೆ. ಹಿಂದಿಗೆ ಡಬ್ಬಾದ ಚಿತ್ರಗಳಲ್ಲಿ ದೊಡ್ಡ ಮಟ್ಟದ ವೀಕ್ಷಣೆ ಪಡೆದ ಸಿನಿಮಾ ಆಗಿ ದರ್ಶನ್ ನಟನೆಯ ಚಕ್ರವರ್ತಿ ದಾಖಲೆ ನಿರ್ಮಿಸಿದೆ ಎನ್ನುವ ಮಾಹಿತಿ ಇದೆ. ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಕನ್ನಡ ಸಿನಿಮಾ ಕೂಡ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದ್ದಂತೆ. ಸೌತ್ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಮೊತ್ತದ ಬೇಡಿಕೆ ಪಡೆದಿರುವ ಸಿನಿಮಾ ಇಳೆಯ ದಳಪತಿ ವಿಜಯ್ ನಟನೆಯ ಬೀಸ್ಟ್ ಅನ್ನುವ ಸುದ್ದಿ ಕೇಳಿ ಬರ್ತಿದೆ. ಅದು ನಿಜವಾಗಿದ್ದರೂ ಇರಬಹುದು. ಮೂಲಗಳ ಪ್ರಕಾರ ಹಿಂದಿ ಡಬ್ಬಿಂಗ್ ಹಕ್ಕಿಗಾಗಿ ಬರೋಬ್ಬರಿ 50 ಕೋಟಿ ರೂಪಾಯಿ ಆಫರ್ ಬಂದಿದೆ. ಬಡ್ಡಿ ಸಾಲಕ್ಕೆ ತೆಗೆದುಕೊಂಡು ಸಿನಿಮಾ ಮಾಡಿದ್ದ ನಿರ್ಮಾಪಕರಿಗೆ ಬಹುಶಃ ಇದು ಒಳ್ಳೆಯ ಲಾಭ ಎಂದು ಮಾರ್ಬಿಡ್ತಿದ್ರೇನೋ. ಆದರೆ ಈ ಸಿನಿಮಾವನ್ನು ನಿರ್ಮಿಸಿರೋದು ಸನ್ ಪಿಕ್ಚರ್ಸ್. ಕಲಾನಿಧಿ ಮಾರನ್ ಅವರು ಬಂದ ಆಫರ್ ಅನ್ನು ಪಕ್ಕಕ್ಕಿಟ್ಟು ಸದ್ಯಕ್ಕೆ ಮಾರಾಟ ಮಾಡುವ ಪ್ಲಾನ್ ಇಲ್ಲ, ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.